ಬೆಳ್ತಂಗಡಿಯ ಶಿಶಿಲ ಗ್ರಾಮದ ಕಂಚಿನಡ್ಕ ಸರ್ಕಾರಿ ಗುಡ್ಡ ಪ್ರದೇಶದಲ್ಲಿ ನೆಲಕ್ಕೆ ನೀಲಿ ಟರ್ಪಾಲ್ ಹಾಸಿ ಅದರ ಮೇಲೆ 9 ಜನರು ಸುತ್ತುವರೆದು ಕುಳಿತು ಇಸ್ಪಿಟಾಡುತ್ತಿದ್ದ ಸ್ಥಳಕ್ಕೆ ಪೊಲೀಸರು ದಾಳಿ ನಡೆಸಿ 9 ಜನ ಆರೋಪಿಗಳನ್ನು ಬಂಧಿಸಿದ್ದಾರೆ. ಎಲೆಗಳನ್ನು ಉಪಯೋಗಿಸಿ ಅಂದರ್ ಬಹಾರ್ ಎಂದು ಹೇಳುತ್ತಾ ಇಸ್ಪಿಟ್ ಎಲೆಗಳನ್ನು ಹಾಕುತ್ತಾ ಹಣವನ್ನು ಪಣವಾಗಿ ಇಟ್ಟುಕೊಂಡು ಇಸ್ಪಿಟಾಟವಾಡುತ್ತಿದ್ದ ಆರೋಪಿಗಳನ್ನು ಹಿಡಿದುಕೊಂಡು ವಿಚಾರಿಸಿದಾಗ ಟರ್ಪಲ್ನಲ್ಲಿ ಹಾಕಿತ್ತ 52 ವಿವಿಧ ಜಾತಿಯ ಇಸ್ಪಿಟ್ ಎಲೆಗಳನ್ನು ಹಾಗ ಹಣವನ್ನು ಪಣವಾಗಿಟ್ಟ ನಗದು ಹಣ 11,307 ರೂಪಾಯಿ ಹಾಗೂ ಒಂದು ಕಾರು, ಒಂದು ಬೈಕ್ ವಶಪಡಿಸಿ 1 ಲಕ್ಷ ರೂಪಾಯಿ ಮೌಲ್ಯದ ಸೊತ್ತುಗಳನ್ನು ವಶಪಡಿಸುತ್ತಾರೆ. ಶಿಶಿಲ ಗ್ರಾಮದವರಾದ ವೆಂಕಪ್ಪ ಪೂಜಾರಿ, ವಸಂತ ಗೌಡ, ಕೃಷ್ಣಪ್ಪ ಗೌಡ, ಶಿವರಾಮ್ ಗೌಡ, ಸದಾಶಿವ, ಮುಳಿಮಜಲ್ನ ಪೊಡಿಯ, ಹೊನ್ನಪ್ಪ, ಸುರೇಶ್ ಕೇಸ್ ಅವರನ್ನು ಬಂಧಿಸಲಾಗಿದೆ.